ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸಂತ ಅಲೋಷಿಯಸ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಕ್ರಿಸ್ಮಸ್ ವೃಕ್ಷ ಅಲಂಕರಿಸುವ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ಸಂತ ಅಲೋಷಿಯಸ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಕ್ರಿಸ್ಮಸ್ ವೃಕ್ಷ ಅಲಂಕರಿಸುವ ಸ್ಪರ್ಧೆಯನ್ನು ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಸ್ವತಃ ಕ್ರಿಸ್ಮಸ್ ಅಲಂಕಾರ ವಸ್ತುಗಳನ್ನು ತಾವೇ ತಯಾರಿಸಿ ಕ್ರಿಸ್ಮಸ್ ವೃಕ್ಷ ಅಲಂಕರಿಸಿರುವುದು ವಿಶೇಷವಾಗಿತ್ತು. ಶಾಲಾ ಮುಖ್ಯೋಪಾಧ್ಯಾಯರಾದ ರೆವರೆಂಡ್ ಫಾದರ್ ಜೆರಾಲ್ಡ್ ಪುಟಾರ್ಡೋ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಪ್ರತಿಭೆಗೆ ಇದೊಂದು ಸೂಕ್ತ ವೇದಿಕೆಯಾಗಿದೆ ಎಂದು ಹೇಳಿದರು. What is HR? HR means what? Human resource. Human resource is one of the important things that is being stressed today in all areas. Whether it is a company that you are going to work, let's say IT company, there also HR is very important. Human resource is very important. We say always, computer will do the work. No, computer doesn't do the work. Who has to operate the computer? Human being has to operate. Only then things will work. Now everything we say software is there. Who has to prepare the software? Human being has to prepare. ಈ ಸ್ಪರ್ಧೆಗೆ ಶಾಲಾ ವಿದ್ಯಾರ್ಥಿಗಳಾದ ಅದಿಶ್ರೀ ಹಾಗೂ ಗೌತಮ್ ಅವರು ಖುಷಿಯನ್ನ ವ್ಯಕ್ತಪಡಿಸಿದರು. ಫಸ್ಟ್ ಟೈಮ್ ಮಾಡಿದವರು ಮತ್ತು ತುಂಬ ಖುಷಿ ಆಯಿತು. ಒಂದು ವರ್ಷ ನಾನೀಗ ಇಲ್ಲಿಗೆ ಬರೋದು 1 ವರ್ಷ ಲೇಟ್ ಆಗಿದ್ದರೆ ಇಷ್ಟು ಸಿಗ್ತಿರ್ಲಿಲ್ಲ ನನಗೆ. ಮತ್ತು ಎಲ್ಲ ಟೀಮ್ ಉಂಟು, ತುಂಬ ಎಲ್ಲ ಕ್ಲಾಸಿಂದ ಟೀಮ್ ಇದೆ, ಹಾಗೆ ತುಂಬ ಖುಷಿ ಆಯಿತು. ನಮಗೆ ಇಲ್ಲಿ ಮೊದಲ ಬಾರಿಗೆ ಇದರ ಕ್ರಿಸ್ಮಸ್ ಇದು ಟ್ರೀ ಡೆಕೋರೇಷನ್ ಎಲ್ಲ ಇತ್ತು. ನಮಗೆ ಇದು ಮಾಡಲಿಕ್ಕೆ ತುಂಬ ಖುಷಿಯಾಗಿದೆ. ತುಂಬ ಕೆಲಸ ಮಾಡಿದೆ. ಈ ಒಂದು ಸ್ಪರ್ಧೆಯ ಮುಂದಾಳತ್ವವನ್ನು ಶಾಲಾ ಚಿತ್ರಕಲಾ ಶಿಕ್ಷಕ ಜಾನ್ ಚಂದ್ರ ಅವರು ವಹಿಸಿದ್ರು. ಸುಮಾರು 12 ತಂಡಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಒಟ್ಟಾರೆ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿ ಸ್ಪರ್ಧೆಗೆ ಮೆರುಗು ತಂದುಕೊಟ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.